ಶಿವ ಶಿವ, ನಮ್ಮ ತಂತ್ರವೀರೆಲ್ಲರ ಅಳಿವಾಗಿ ಹೋಯ್ತಲ್ಲ, ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮನೆಯತ್ತ ಆಯುಧ ಸಿದ್ಧವಾಗಿದೆ. ಏನಿದು ವಿಪರೀತ? ಅಂಬರವೇ ಕುಸಿಯಿತು, ಕುಂಬಿನಿಯೇ ಇಬ್ಬಾಗವಾಯಿತು, ನಮ್ಮ ಕಣ್ಣ ಬತ್ತಿಗಳು ಹೋಯ್ತು ಎಂಬ ಸಿಳ್ಳಪ್ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಪ್ರಳಯ ಕಾಲ ತರುತ್ತಂತೆ. ನಿನ್ನ ಕಣ್ಣುಗಳಲ್ಲಿ ಕಿಡಿಕೆ ಇರ್ತಾವ. ಎಲ್ಲಿಗೆ? ಸಂಬಂಧಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣಪ್ಪಳ ಚಿನ್ನದ ಉಯ್ಯಾಲೆ ತೂಗುವಂತಹ ವೃಕ್ಷವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಹೇಳಿದ ಅಕ್ಷರದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕಿಲ್ಲ ಆಶೆಯಲ್ಲಿ ಬೆಟ್ಟವ ನಾನಿದ್ದೇನೆ. ನಿನ್ನ ಬಗೆಯಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಲಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿತೆ? ವಿಫಲವಾಗಿ ಹೋಯ್ತು. ಸರಿ ಎಂದು ಪಣವನ್ನು ಇರಿಸಿದನು. ಪರಾಕ್ರಮವನ್ನೇ ಪಣಕ್ಕಿಟ್ಟರೆ ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷನನ್ನು ಕಲಿಸಿಕೊಟ್ಟಿದ್ದೇನೆ. ಯಾಕಾಗಿ? ಎಳೆದು ತಂದನೆ ಕಲಿಸಿಕೊಟ್ಟಂತಹ ಧೂಮ್ರಾಕ್ಷನನ್ನು ಓಂಕಾರದೃಷ್ಟಿಯಿಂದ ಧೂಮ್ರಾಕ್ಷನನ್ನು ಸುಟ್ಟು ಧೂಮ್ರಾಕ್ಷನಲ್ಲಿ ಹೋಗಿ ಹೋಯ್ತು. ಅಲ್ಲಿಗೆ ನಿಮ್ಮ ಪ್ರಯತ್ನ ಮುಂದುವರಿಯಿತು ಹೇಗೆ? ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದ್ದೇನೆ. ಏನಾದ್ರೂ ಸಾಧಿಸಿದರೆ ಪ್ರಭು? ಚಂಡಮುಂಡರ ರುಂಡವನ್ನು ಚಂಡಿಕೆಯಾಗಿ ಚಂಡಮುಂಡರು ಒಳೆದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಮುಂದಿನ ಯೋಚನೆ. ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಪ್ರಭಾ ಒಂದೆರಡು ಮಾತಿಗೆ ಅವಕಾಶ ಉಂಟು. ರವಿದೇಶ
ನನಗೆ ಹೆಮ್ಮೆಯಾಗುತ್ತದೆ. ಹೌದೇ? ಮತ್ತೆ ಕಾಲಾಂತರದಲ್ಲಿ ಧನುಜಾನ್ವಯವನ್ನು ಬೆಳಗುವುದಕ್ಕೆ ದಾನವರ ಪಾಲಿನ ಭಾಗ್ಯ ಸೂರ್ಯರಾಗಿ ಒದಗಿ ಬಂದವ ನೀನು. ಪ್ರಭಾ, ನಿನ್ನ ನಡೆ ನುಡಿ ಆಚಾರ ವಿಚಾರದಿಂದ ದಾನವರ ಕುಲವೇ ಬೆಳಗಿ ಹೋಗಿದೆ. ದಾನವರು ಕಂಡಂತಹ ಕನಸನ್ನು ನನಸು ಮಾಡಿದಂತಹ ಏಕೈಕ್ಯ ವ್ಯಕ್ತಿ ನೀನು. ಈಶತ್ವವನ್ನು ಸಂಪಾದಿಸಿಕೊಂಡಿದ್ದಿ. ಬ್ರಹ್ಮನಿಂದ ಬೇಕಾದಂತಹ ವರಬಲ ಉಂಟು. ದಾನವರು ನೆಮ್ಮದಿಯ ಉಸಿರನ್ನು ಈಗ ಎಳೆಯುತ್ತಿದ್ರೆ, ಸಂತಸದ ದಿನವನ್ನು ಕಳೆತಿದ್ರೆ ಅದಕ್ಕೆ ಕಾರಣ ಏನು? ನಿನ್ನದಾದಂತಹ ವರ್ಚಸ್ಸು, ನಿನ್ನದಾದಂತಹ ಪ್ರಭಾವ, ನಿನ್ನದಾದಂತಹ ಪರಾಕ್ರಮ, ನಿನ್ನದಾದಂತಹ ಪಾರಮ್ಯ. ಇದರ ದೆಸೆಯಿಂದಾಗಿ ದಾನವರಿಗೂ ಬದುಕುಂಟು ಎಂದು ತೋರಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿಯಾಗಿದ್ದಿ. ನಿನ್ನ ನಡೆ ನುಡಿಗಳು ನಮಗೆಲ್ಲ ವೇದವಾಕ್ಯವೆಂದೇ ನಂಬಿದ್ದೇವೆ. ಅಖಂಡ ದಾನವ ಕುಲದ ಪ್ರತಿಯೊಬ್ಬ ದಾನವನ ದಮಣಿಯಲ್ಲಿ ಹರಿಯುತ್ತಿರುವಂತಹ ರಕ್ತ ಕೂಡ ನಿನಗೆ ಋಣಿಯಾಗಿ ಹೋಗಿದೆ. ಆದರೆ ಅಂತ ಶ್ರೇಷ್ಠವಾದಂತಹ ಉನ್ನತವಾದಂತಹ ಶಿಖರವನ್ನೇದಂತಹ ನೀನು ಚಂಡಮುಂಡರ ಮಾತನ್ನು ಕೇಳಿ ಕಂಡರಿಯದ ಚಿಲೆಗಾಗಿ ಹಮ್ಮನಿಸಿದ್ದೇನೆ. ಏನು ಪ್ರಭಾ, ಲೋಕದಲ್ಲಿ ಸೌಂದರ್ಯ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಾದಂತಹ ಗುಣ. ನೀನೇನು ಆಕೆ ನೋಡ್ಲಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ನಡೀತಂದ್ರೆ ಕಾಲಸ್ಸೆ ಕುಟಿಲಾಗತಿ ಎನ್ನುವ ವಿಧಿ ಇಲ್ಲ. ಲೋಕವನ್ನೇ ನಡುಗಿಸಂತ ನೀನು ಮನಸ್ಸಿನ ಶರಕ್ಕೆ ಮನಸ್ಸೋತು ಸರ್ವನಾಶಕ್ಕೆ ಕಾರಣವಾದಂತಹ ಕೆಲಸಕ್ಕೆ ಕೈ ಮಾಡಿದ್ಯಲ್ಲ ಪ್ರಭು. ತರುಣಿ ಎಲ್ಲಾದರೆ ಕದಂಬಾವನದಲ್ಲಿ ಚಂಡಮುಂಡನು ಕಂಡದ್ದು ತರುಣಿಯನ್ನು ಅಲ್ಲದರೆ ಮತ್ತೆ ಯಾರನ್ನು? ಆಕೆ ಕೇವಲ ಅವರ ಕಣ್ಣಿಗೆ ನೆರೆ ಗೋಚರಿಸುತ್ತಿದ್ದಳು. ಆಕೆ ಗಂಡೋ ಹೆಣ್ಣು ಎಂಬಂತಹ ಲಿಂಗ ಪ್ರಭೇದವನ್ನು ಈವರೆಗೆ ಕಂಡವರು ಯಾರೂ ಇಲ್ಲ. ಅನಾದಿ ಕಾಲದಿಂದಲೂ ಲೋಕವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಇದೆ ಎಂದು ಎಲ್ಲರೂ ನಂಬಿಕೊಂಡಂತಹ ವಿಷಯ. ಆ ಶಕ್ತಿಯೇ ಒಳಗಿದ್ದಾಳೆ. ಆದ್ದರಿಂದ ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆ ಆಗಿದ್ದಾಳೆ. ಸಜ್ಜನ ಕಾಲದಲ್ಲಿ ಬ್ರಹ್ಮನಿಗೆ ಸಹಕಾರ್ಯಗಳು ಸರಸ್ವತಿಯಾಗಿ, ವಿಶ್ವಮಾಲಕ ಅಂತ ಮಹಾವಿಷ್ಣುವಿಗೆ ಸೌಭಾಗ್ಯದಾಯಿ ಲಕ್ಷ್ಮಿಯಾಗಿ, ಲಯಾಧಿಕಾರಿ ಅಂತ ಪರಮೇಶ್ವರನಿಗೆ ಲಯ ಕಾಲದಲ್ಲಿ ಸಹಕಾರ್ಯಗಳು ಭದ್ರಕಾರಿಯಾಗಿ, ಪುರುಷನಿಗೆ ಸ್ತ್ರೀ ಶಕ್ತಿಯಾಗಿ, ಸಕಲ ಜೀವಜಾತಕರಿಗೆಲ್ಲ ಮಾತೃ ಸ್ವರೂಪ ಅಂತ ಆಕೆಯನ್ನು ನೀನು ಸಾಮಾನ್ಯ ತರುಣಿಯಿಂದ ಬಗೆದೆ. ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತಿರಭಯತ ಆಕೆಯನ್ನು ದೇವಿ ದುರ್ಗಿಂದಲೂ ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಡಿಸಂತ ಆಕೆ ಧನುಜಾಗಿದ್ದಾಳೆ ಅಂದ್ರೆ ನಿಂಗೆ ನಡೆದಂತಹ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿದೆ. ಅಲ್ಲವಾದ್ರೆ ನಿನ್ನ ಅಮಾತ್ಯನಾದಂತಹ ಸುಗ್ರೀವನಿಗೆ
ಬೀರಿದಂತಹ ನಗು ದಗೆಯಾಗಿ ಅವ ಸತ್ತು ಹೋದನಂತೆ. ಆ ಬಳಿಕ ಆ ಧೂಮ್ರಾಕ್ಷನೇನು ಸಾಮಾನ್ಯದವನೇ, ಆತನನ್ನು ಕೇವಲ ಹುಂಕಾರ ಮಾತ್ರದಿಂದ ಸುಟ್ಟು ಸುಡುಕರಿ ಮಾಡಿದ ಅರ್ಥವೇನು? ಹೆಚ್ಚೇಕೆ ನಿನ್ನ ಮುಖದ 2 ಕಣ್ಣುಗಳಂತೆ ದೇಹದ 2 ತೋಳುಗಳಂತೆ ಇದ್ದವರು ಚಂಡಮುಂಡರು. ಅಂಬರದಲ್ಲಿ ಕುಳಿತು ಭೂಮಂಡಲವನ್ನೇ ಚೆಂಡಾಡುವಂತಹ ಸಾಮರ್ಥ್ಯವಂತರು. ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮಾತನಾಡ ಪ್ರೀತಿಯೇ ಇಲ್ಲ. ಅಂತಹ ಚಂಡಮುಂಡರನ್ನು ಬದ್ಧಕಾಡಿಯಾಗಿ ಬಂದು ಅವರ ರುಂಡಮುಂಡವನ್ನು ಚೆಂಡಾಡಿದ ಅರ್ಥವೇನು? ಏನು ಬ್ರಹ್ಮನವರ ಸುಳ್ಳಾಯ್ತೆ? ಚಂಡಮುಂಡರೇನು ಸಂಸಾರಿಯಾದ್ರೆ ಆದ್ರೂ ಸತ್ರಲ್ಲ. ಹೇಗೆ ಅವಳ ರೂಪವನ್ನು ಕಂಡು ಮನಸೋತ ದೆಸೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ತುತ್ತಾದ ದೆಸೆಯಿಂದಾಗಿ ಅವರಿಗೆ ಸಾವು ಅನಸಿಹೋಯಿತು. ನಡೆದಂತಹ ಪ್ರಕರಣಕ್ಕೆಲ್ಲ ನಾವೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾದರೂ ಕೂಡ ಇನ್ನೂ ಆಕೆಯನ್ನು ತರುಣಿಯೆಂದು ಬಗೆದೆಯಲ್ಲ. ಪ್ರಭಾ, ನಿನ್ನನ್ನೇ ನಂಬಿ ಬದುಕುತ್ತಿರುವಂತಹ ಅಖಂಡ ದಾನವ ಸಮಾಜವನ್ನು ನಿನ್ನ ಸ್ವಾರ್ಥಕ್ಕಾಗಿ ಯಮಗೊಪ್ಪಿಸಬೇಡ ದೊರೆ. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಕೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೀ ಬಡಬಡುಕ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜನಜೀಠನವರದ ಕಣದಲ್ಲಿ ಪಡೆದು ಸುಖವನು ಬಾಳುವುದೆಂಬುದಲೇ ನುಡಿಯೇ ನೀತಿಯನು. ಭ್ರಮೆಗೆ ಒಳಗಾದಂತ ವ್ಯಕ್ತಿ ತಾನೇನು ಮಾಡುತ್ತೇನೆಂಬುದನ್ನು ತಾತ್ಕಾಲಿಕವಾಗಿ ಮರೆತು ಬಿಡ್ತಾನಂತೆ. ನೀನು ವಿದ್ಯಾವಂತ ಬುದ್ಧಿವಂತ, ಯಾವುದೋ ಒಂದು ರೀತಿಯ ಭ್ರಮೆಗೆ ನೀನು ಸಿಲುಕಿ ಹೋದಿ. ಆ ಭ್ರಮೆಯನ್ನು ಬಿಡು. ಯಾವುದು? ಕದಂಬ ವನದಲ್ಲಿರುವಳು 3 ಲೋಕದ ಒಳತಿ ಎಂಬಂತ ಸತ್ಯವನ್ನು ನೀನು ತಿಳಿಯಬೇಕಾಗಿದೆ. ಆದ್ದರಿಂದ ಬ್ರಹ್ಮದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ ಬದುಕಬೇಕೆಂಬಂತ ಆಸೆ ಉಂಟಾದ್ರೆ, ದಾನವ ಕುಲವು ಬೆಳೆಯಬೇಕೆಂಬಂತ ಆಸೆ ಇದ್ರೆ ಆಕೆಯ ಕಾಲು ಹಿಡಿ. ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ, ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದ್ಯಲ್ಲ. ಆದಷ್ಟು ಕಡಿಮೆ ಮಾತಾಡಿ. ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ. ಕಡಿಮೆ ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಬಂಧು ಪ್ರೇಮ ಈಗಲೂ ಉಂಟಲ್ವಾ? ಏನು ಸಲುಗೆಯ? ಸಲುಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಮಂತ್ರಿಮಂಡಲ ಸದಸ್ಯ. ನಾನು ನಿನ್ನ ನೀತಿ ಮಾತ ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೋಗಲ್ತಾ ಇದೆಯಲ್ಲ. ಯಥಾರ್ಥ ಸ್ಥಿತಿಯನ್ನು ಅರಿಹಿದ್ದೇನೆ. ಏನು ಆಕೆಯ ಬಗ್ಗೆ ನಾನೇನು ತಿಳಿಯುವಂತೆ ವರ್ತಿಸಿಕೊಂಡೆ? ನೀನೇನು ತಿಳಿದಿರುವೆ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚಿಸುವುದಿಲ್ಲ. ಬಿಡು. ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಕೇವಲ ಬಡ ಹುಡುಗಿಗೆ ಎದರ್ತೇನೆ ಬಾಳಿಸಿಕೊಂಡೆ ನೀನು. ಈಗ ನೋಡಿದ್ದೆ ಅಂತಾದರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೀ ವ್ಯರ್ಥವಾಗಿ ಹೋಯ್ತು. ಅದು ಹೇಗೆ? ಸುಮ್ಮಗಳ ಜೊತೆಯಲ್ಲಿ ಜಂಬುಕ ಹುಟ್ಟಿದಂತ ಪಾಪಿ. ಏನು ನನ್ನ ಯೋಗ್ಯತೆ ಏನೆಂದು ತಿಳಿದುಕೊಂಡಿದ್ದೀನಿ ನೀನು? ಕೇವಲ ಹಸಿ ಮಾಂಸ, ಹುಲಿ ಎಂಡವನ್ನು ಕುಡಿಯುವಂತ ಕಾಟುರ ದೇವತೆಗಳ ಪಂಥೆಯಲ್ಲಿ ಕುಳಿತು ಅವಿಸ್ವನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗುಂಟು. ಯಾಕುಂಟಲ್ಲ? ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಏನು?
ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಸರಿ, ಅವರಾಗೆ ಸಾಹಿತ್ಯ ಅಂತ ಮತ್ತೆ ಅದಕ್ಕಾಗಿಯೇ ನಿನ್ನೆಲ್ಲ ಹೇಳು. ಏನು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೊಡು, ಸೀರೆ ನಡು, ನನ್ನ ಪರಾಕ್ರಮಕ್ಕೆ ನೀನು ಕೊಟ್ಟ ಪ್ರಶಸ್ತಿ. ಬಂಡು ಮಾತಾಡುವ ಚಂಡಮುಂಡನಿಗೆ ಗಂಡು. ನನ್ನ ತಮ್ಮಂದಿರು ನಿನ್ನಾಗೆ ಚಂಡರಲ್ಲ, ಗಂಡುಗಳಿಗಳು. ಇನ್ನಿತ್ತಿರ ನಿನ್ನವನು ಅನುಮಾನ ಯಾಕೆ? ಕೊಡು. ನೋಡಿ ದೇವಿಯನು ಶಿವೆಯನು ನೋಡಿದನು, ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಶಿವ ಶಿವ ಮಾಡಲಿದ್ದೇ ನಕಟ ಅಕಟ ಮಾಡಲಿದ್ದೇ ನಕಟ ಶುಂಭನ ಕೂಡೆ ಭಾಷೆಯ ನೊರೆದು ಶುಂಭನ ಕೂಡೆ ಭಾಷೆಯ ನೊರೆದು ಬದ್ಧವಾದರು ಬದ್ಧವಾದರು ನುಡಿಸಿದ ಬೆಳೆನು ಕಲಿರಕ್ತ ಬೀಜನು ಗಾಢಗನು ವದಿ ಕುಳಿತ ಶಿವೆಯನು ನೋಡಿದನು. ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ನೆನಹಿ ಕೋಟಿನ ಇದ್ದರ ಮಣಿರಥವನ್ನು ಏರಿಕೊಂಡು ತ್ವರಿತಗತಿಯಿಂದ ಕದಂಬಾವರದರಿಗೆ ಬಂದರೆ ಏನು ವಿಚಿತ್ರವನ್ನು ಕಾಣುತ್ತಾ ಇದೆ. ನಕ್ಷತ್ರ ಲೋಕವೇ ಕುಸಿದು ಬಿತ್ತು ಎಂಬ ಹಾಗೆ ಭಾಸವಾಗುತ್ತಾ ಉಂಟಲ್ಲ. ಈ ಪೂರ್ವದಲ್ಲಿ ಕಂಡಂತಹ ಕದಂಬವನ್ನು ಇದಲ್ಲ. ಆಗ ಕಾರ್ಗತ್ತಲೇ ತುಂಬಿ ತುಳುಕಾಡುತ್ತಿತ್ತು. ಈಗ ನೋಡಿದ್ರೆ ಬೆಳಗುತ್ತಾ ಇದೆ, ಜೊತೆಗೊಂದು ಓಂಕಾರ ಮಾತ್ರ ಕೇಳುತ್ತಾ ಇದೆ. ಹಾಗಾದ್ರೆ ಆ ಓಂಕಾರದ ಪ್ರಭಾವ ಎಂಬಂತೆ ಇಲ್ಲಿರುವ ಬೆಳಕು ಪ್ರಸರಿಸುತ್ತಾ ಉಂಟಂದ್ರೆ ಸರಿ ಸರಿ. ಓಂಕಾರ ಎಂಬುದು ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಹಾಗಾದ್ರೆ ಆ ಓಂಕಾರ ಶಕ್ತಿಯ ಸಾನ್ನಿಧ್ಯ ಇಲ್ಲಿರುವ ದಶೆಯಿಂದಾಗಿಯೇ ಈ ರೀತಿಯಾಗಿ ಬೆಳಕುತ್ತೆ ಎಂಬುದನ್ನು
ಯಾವನಾದರೂ ಅರ್ಥೈಸಿಕೊಳ್ಳಲೇಬೇಕು. ಹಾಗಾದ್ರೆ ಈ ಬೆಳಕಿನ ಮೂಲದಲ್ಲಿ ಅದನ್ನು ಶೋಧಿಸಬೇಕೆಂದು ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ ದಿವ್ಯವಾದಂತಹ ಪ್ರಭೆಯೊಂದು ನನ್ನ ಕಣ್ಣಿಗೆ ಬಡಿದಂತ ಅನುಭವವಾಯಿತು. ಅರೆ ಕ್ಷಣ ನಾನು ಕುರುಡನಾಗಿ ಹೋದನು ಎಂಬಂತ ಭ್ರಮೆಗೆ ನಾನು ಸಿಲುಕಿ ಹೋದೆ. ನಾನು ಆರಿಸಿದ ಪುಣ್ಯ ವಿಶೇಷವು ಎಂಬಂತೆ ಪ್ರಯತ್ನಪೂರ್ವಕವಾಗಿ ಕಣ್ತೆರೆದು ನೋಡಿದರೆ ಶಿವ ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ ಜನ್ಮಾಂತರದ ಪಾಪವನ್ನು ತೊಳೆಬಲ್ಲ ಭವ್ಯ ಮೂರ್ತಿಯನ್ನು ಕಾಣುತ್ತಾ ಇದ್ದೇನೆ. ಅಬ್ಬಾ, ಈ ಚೆಲುವನ್ನು ಕಂಡು ನಮ್ಮ ಚಂಡಮುಂಡರು ಹೊಗಳಿದರೆ, ಬಂದು ನಮ್ಮ ಶುಂಭನಿಗೆ ಹೇಳಿದರೆ, ಅವರ ಮಾತನ್ನು ಕೇಳಿ ನಮ್ಮ ಶುಂಭ ಮೂರ್ಖನಾಗಿ ಹೋದ. ಹೌದು, ಅಲ್ಲದಿದ್ರೆ ಮತ್ತೇನು, ಆ ಕೋತಿ ತಾನು ಕೆಟ್ಟು ವನವನ್ನೆಲ್ಲ ಕೆಡಿಸಿದಂತೆ ಆ ಶುಂಭ ತಾನು ಕೆಟ್ಟು ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸ್ತಾ ಇದ್ದಾನೆ. ಮಾಡಲಿನ್ನೇ ನಕತ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಾಡಿಲ್ವೇ ಮಾಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಯಾಕೆ? ಶುಂಭನ ಉಪ್ಪಣ್ಣದ ರಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿಯಾದಂತಹ ಪಥವನ್ನು ಗೋಚರಿಸ್ತಾ ಉಂಟು. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಭುಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬದ್ಧವು ಸಿದ್ಧವಾಗಿದೆ. ಆದ್ರೆ ಒಂದು ನೆಮ್ಮದಿ ಉಂಟು. ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗಲೇ ಈ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನಿದ್ರನಾದೆ, ಪುಳಕಿತಾನಂದ ಗಾತ್ರನಾದೆ. ಬದುಕಿಗೆ ಕೆಳಗಟ್ಟುವ ಬೆಳಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಈ ಮಹಾಮಾತೆಯ ದಿವ್ಯನಾಮ ಸ್ಮರಣೆಯನ್ನು ಮಾಡದಿದ್ರೆ ನರಕಬಾಜನಾಗುವುದಿಲ್ಲ. ಅದಕ್ಕೆ ಮಹಾಮಾತೆಯನ್ನು ಮನಸಾ ಧ್ಯಾನಿಸ್ತೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸ್ವಸ್ಥ ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತಸ್ಯೆ. ಹೌದು, ನನ್ನ ಕಾರ್ಯದ ಕಡೆ ಗಮನ ಕೊಡಬೇಕಾಗಿದೆ, ಮಾತಾಡಿಸಬೇಕಾಗಿದೆ. ಅದೇ ರೀತಿಯ ಮುಖಮಂಡಲ ನಿನ್ನದು. ನಿನ್ನ ಮುಖವೆಂಬಂತ ಮುಖದಲ್ಲಿ ಲೋಕಲೋಕವೇ ಕಮಲಿಸ್ತನ್ನು ಕಾಣುತ್ತಾ ಇದ್ದೇನೆ. ನೀನು ಯಾರೆಂಬುದನ್ನು ಅಂತರಂಗದಲ್ಲಿ ಸ್ಪಷ್ಟವಾಗಿ ಅರ್ಥವಿಸಿಕೊಂಡಂತಹ ನಾನು ಶಿರ ಬಾಗಿದ್ದೇನೆ, ಕರ ಜೋಡಿಸಿದ್ದೇನೆ. ಅಮ್ಮ, ಹೆತ್ತ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಾಡಿದ ಶಿರವಲ್ಲ, ಬಾಗಿಸಿದ ಕರವಲ್ಲ, ಜೋಡಿಸಿದ ಕರವಲ್ಲ. ನಿನ್ನನ್ನು ಕಂಡಾಗ ಅದೆಲ್ಲ ಯಾಂತ್ರಿಕವಾಗಿ ಬಂದು ಹೋಯಿತು. ಅಮ್ಮ, ಬಂದವ ನಾನು ರಕ್ತ ಬೀಜ. ಶೋಣಿತಾಪುರದಿಂದ ಬಂದಿದ್ದೇನೆ. ವಾಸವನ ಸಮಗದ್ದುಗೆಯಲ್ಲಿ ಸರಸಿಜೋತ್ವವನ್ನು ತೊಡಿಸುವಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲ ಅರ್ಹತೆ ಉಂಟು. ಏನು ಧೂಮ್ರಾಕ್ಷ ಬಂದರೆ ಹುಂಕರಿಸಿದೆಯಾ? ಚಂಡಮುಂಡರ ಬಂದರೆ ಭದ್ರಕಾಳಿಯಾಗಿ ಅವರ ರುಂಡ ಮುಂಡವನ್ನೇ ಭೇದಿಸಿದೆ. ನಾನು ಬಂದು ನೋಡಿದ್ರೆ ಏನಾಂಕ ನಿಭಕ್ತಿ ರಾಯಿಸಿದ ಅರ್ಥವೇನು? ಕ್ಷಣಕ್ಕೊಂದು ರೂಪವನ್ನು ಹೊಂದಿ ನಮ್ಮೆಲ್ಲರ ಕಗ್ಗೊಲೆಯನ್ನು ಮಾಡುತ್ತಿರುವೆಯಾ? ಲೋಕದ ತಾಯಿಯಾದಂತಹ ನಿನಗೆ ಸಂಸಾರ ಎಂಬಂತಹ ಬಂಧನದಲ್ಲಿ ಸಿಲುಕುವುದುಂಟೆ ನೀನು. ಹಾಗಾದ್ರೆ ಯಾಕೆ ನಮ್ಮನ್ನು ಕೊಲ್ಲುವ ಉದ್ದೇಶದಿಂದಲೇ ನಿನ್ನ ಮಾಯದ ಬಲೆಯನ್ನು ಬೀಸಿದೆ. ನಮ್ಮನ್ನೆಲ್ಲ ಮಾರಿದೇವತೆಗೆ ಔತಣ ಮಾಡಿಬಿಟ್ಟೆ. ಅಮ್ಮ, ಲೋಕದ ತಾಯಿಯಾದಂತಹ ನಿಮಗೆ ನಮ್ಮ ಮಕ್ಕಳಲ್ವೇ? ಒಬ್ಬ ಮಾಡಿದಂತಹ ತಪ್ಪಿಗಾಗಿ ಸಮಸ್ತರನ್ನು ಶಿಕ್ಷಿಸುವುದು ಇದು ನ್ಯಾಯವಲ್ಲ. ಆದ್ದರಿಂದ ಇದೋ ತಾಯೇ, ನೋಡು ಎಷ್ಟು ಮಂದಿ ಇದ್ರು ಮೊದಲು, ಈಗ ಇಷ್ಟ ಆದ್ರೂ ಬಂದಿದ್ದಾರೆ. ಯಾಕೆ? ನಿನ್ನನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ನಾನು ಬಂದಿದ್ದೇನೆ.
ನೀನನ್ನು ಕರೆದುಕೊಂಡು ಹೋಗ್ತೇನೆ ಎಂಬಂತ ಪೂರ್ಣ ವಿಶ್ವಾಸ ಉಂಟು ನನಗೆ. ಅದಕ್ಕಾಗಿ ಬಂಗಾರದ ಪಲ್ಲಿಕೆ ಉಂಟು, ಹೇಗಾದ್ರೂ ಕೊಡ್ತೇನೆ. ಭಜನೆ ಅವರು ಮಾಡ್ತಾರೆ. ದಾನವನಾದಂತಹ ನೀನು ಭಕ್ತಿಯಿಂದ ಮಾತನಾಡುವುದನ್ನು ಕಂಡು ಬಹಳಷ್ಟು ಸಂತೋಷವಾಯಿತು. ಧನ್ಯವಾದ. ಆದ್ರೆ ದಾನವನಾದಂತಹ ನಿನಗೆ ಇದು ಭೂಷಣವಲ್ಲ. ಅಂದ್ರೆ ಸ್ವಾಮಿ ನಿಷ್ಠೆಯನ್ನು ಮಾಡುತ್ತಿ ಎನ್ನುವ ಹಾಗೆ ನಾ ಭಾವಿಸಿದ್ದು. ಸ್ವಕಾರ್ಯ ಉಂಟು, ಸ್ವಾಮಿ ಕಾರ್ಯ ಉಂಟು. ಆದ್ರೆ ಅದಕ್ಕೆ ವಿರುದ್ಧವಾಗಿ ನಡೆಯುತ್ತಾ ಇದ್ದೀಯ. ಏನು ಮಾಡೋಣ ಹೇಳು? ಏನು? ಶುಂಭಾಕ್ಯನ ಸ್ಥಿತಿ ಎನ್ನುವುದು ಅಧೋಗತಿಗೆ ಪ್ರಾರಂಭವಾಗಿ ಬಿಟ್ಟಿದೆಯಲ್ಲ. ಕೇಳಿದ್ರೆ ಕೇಳುದಿಲ್ಲವ, ಏನು ಮಾಡುದು? ಅದರ ಅರ್ಥ ಏನು? ತಾ ಸೇರುವಲ್ಲಿ ಸೇರಬೇಕು ಎನ್ನುವುದೇ ಅದರ ಅರ್ಥ. ಓಹೋ, ಅಂದ್ರೆ ಸೇರಿಸುವುದಕ್ಕೆ ನಿನ್ನ ನಾಟಕ ಇದು. ಅತಿ ಉನ್ನತಿ ಪತನ ಹೇತು ಗೊತ್ತುಂಟಮ್ಮ. ಹಾಗಾಗಿ ಆತನೇ ಬರ್ತಾನೆ ಎನ್ನುವ ಹಾಗೆ ಭಾವಿಸಿದೆ. ಆತ ಬರ್ಲಿಲ್ಲ. ಅರಮನೆಯಲ್ಲಿ ಕುಳಿತ. ಕೋವಣೆ ಬರಬೇಕೆಂಬಂತ ನಿರ್ಬಂಧ ಏನಿಲ್ಲ. ಅದರ ಅರ್ಥ ಏನು? ಆತ ಅಂಜುಮುರುಕ. ನೀನು ಹೇಳಿ ದೇಹವನ್ನು ಅಲುಗಿಸಿ ಮಾತೃಕೆಯನ್ನು ತಲೆಯೊಡೆದು ರಕ್ತ ಚಿಮ್ಮುತ್ತಾ ಇದೆ. ಚಿಮ್ಮುತ್ತಿರುವಂತಹ ರಕ್ತವನ್ನು ಎಡಗೈಯಿಂದ ಬ್ರಹ್ಮದೇವನವರ ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಇರುವ ಕೋಟ್ಯಾನುಕೋಟಿ ರಕ್ತ ವಿಜಯರು ಉದಿಸಿ ಬರ್ತಾರೆ. ಬ್ರಹ್ಮನ ವರದ ಸಾಕ್ಷಾತ್ಕಾರಕ್ಕಾಗಿ ಸುರಿಯುವಂತಹ ರುದಿರವನ್ನು ತರ್ರೆಗೆ ಸಂಖ್ಯೆಯಲ್ಲಿ ಕೆಟ್ಟ ದಾನವರು ಹುಟ್ಟಿಕೊಳ್ತಾ ಇದ್ದಾವೆ. ಈತನ ರಕ್ತದ ಬಿಂದು ನೆಲಕ್ಕೆ ಸೋಂಕದ ರೀತಿಯಲ್ಲಿ ನೀಳವಾದಂತಹ ನಾಲಗೆಯನ್ನು ಚಾಚಿ ರಕ್ತ
ಬೀಜಾದ